ವರ್ಷಂಪ್ರತಿ ನಡೆಯುವ ಐತಿಹಾಸಿಕ ಧಾರ್ಮಿಕ ಹಿನ್ನೆಲೆಯುಳ್ಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸುಳ್ಳಮಲೆ ಗುಹಾ ತೀರ್ಥಸ್ನಾನಕ್ಕೆ ಶುಕ್ರವಾರದಂದು ಮುಹೂರ್ತ ನಡೆಯಿತು. ಸೆಪ್ಟೆಂಬರ್ 15ರಂದು ಶುಕ್ರವಾರದಿಂದ ಸೆಪ್ಟೆಂಬರ್ 19ರ ಮಂಗಳವಾರದ ಭಾದ್ರಪದ ಶುಕ್ಲ ಚೌತಿಯವರೆಗೆ ಇಲ್ಲಿ ತೀರ್ಥಸ್ನಾನ ಜರುಗಲಿದೆ. ಸೋಣ ಅಮಾವಾಸ್ಯೆಯಂದು ಬಿದಿರಿನ ಕೀರ್ಪು ಇಡುವ ಸಂಪ್ರದಾಯದ ಬಳಿಕ ಅರಸು ಶ್ರೀ ಗುಡ್ಡೆ ಚಾಮುಂಡಿ ಮತ್ತು ಪ್ರಧಾನಿ ಶ್ರೀ ಪಂಜುರ್ಲಿ ದೈವಗಳಿಗೆ ತಂಬಿಲ ಸೇವೆ ಒಳಗೊಂಡಂತೆ ಅನೇಕ ವಿಧಿವಿಧಾನದ ಬಳಿಕ ಭಕ್ತಾದಿಗಳಿಗೆ ತೀರ್ಥಸ್ನಾನಕ್ಕೆ ಮುಕ್ತ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ತೀರ್ಥಸ್ನಾನಕ್ಕೆ ಬರುವ ಭಕ್ತಾದಿಗಳು ಸಾಂಪ್ರದಾಯಿಕ ಉಡುಪನ್ನು ಧರಿಸಿಕೊಂಡು ಬರುವ ಮೂಲಕ ತೀರ್ಥಕ್ಷೇತ್ರದ ಪವಿತ್ರತೆಯನ್ನು ಕಾಪಾಡುವಂತೆ ಮಾಣಿ ಶ್ರೀ ಉಲ್ಲಾಲ್ತಿ ದೈವಸ್ಥಾನದ ಆಡಳಿತ ಮುಖ್ಯಸ್ಥರ ಸಚಿನ್ ರೈ ಮಾಣಿಗುತ್ತು ಅವರು ಮನವಿ ಮಾಡಿದ್ದಾರೆ. ಸ್ಮರಣೆ ಮಾಡ್ಕೊಂಡು ಮೂಡಾಯಿ ನರಸಿಂಹದೇವರು, ವಡ್ಡಾಯಿ ಈಶ್ವರ ದೇವರು, ಅಂಚನೆ ಪೆರಾಜ ವಿಷ್ಣುಮೂರ್ತಿ ದೇವರನ್ನ, ಭದ್ರಕಾಳಿ ಸ್ವರೂಪಿ ಹೇನ, ಉಲ್ಲಾಲ್ತಿ ಅಪ್ಪೆಲ್ನ, ಬೆಮ್ಮೇರ್ನ ಅಂಚನೆ ಮೂವರು ದೇವರ ಗುಡ ಚಾಮುಂಡಿ ಪಂಜುರ್ಲಿ ಮಲೆ ಕೊಡುತ್ತೇನೆ ಸ್ಮರಣೆ ಮಾಡ್ಕೊಂಡು